ಪಡುಬಿದ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಳಿವೆಗೆ ಕಟ್ಟಲಾದ ತಡಿಯನ್ನ ತೆರವುಗೊಳಿಸುವ ಮೂಲಕ ನಡಿಪಟ್ನ ನಿವಾಸಿಗಳು ಹಾಗೂ ಕೃಷಿಕರು ನಿರಳರಾಗಿದ್ದಾರೆ. ಈ ಬಗ್ಗೆ ವಿ4 ನ್ಯೂಸ್ನಲ್ಲಿ ಸಮಗ್ರವಾಗಿ ವರದಿಯನ್ನು ಬಿತ್ತರಿಸಲಾಗಿತ್ತು. ವರದಿಗೆ ಎಚ್ಚೆತ್ತುಕೊಂಡ ಸಂಬಂಧಿಸಿದಂತ ಅಧಿಕಾರಿಗಳು ತಡಿಯನ್ನ ತೆರವುಗೊಳಿಸಿ ನೀರು ಹರಿದು ಹೋಗಲು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಪಡುಬಿದ್ರಿ ಗ್ರಾಮ ಪಂಚಾಯತ್ ಯಂತ್ರದ ಮೂಲಕ ಅಳಿವೆ ದಂಡೆಯನ್ನ ತೆರವುಗೊಳಿಸಿದೆ. ಈ ಬಗ್ಗೆ ಮಾತನಾಡಿದ ತಹಶೀಲ್ದಾರ್, ಸಮುದ್ರ ತಟದಲ್ಲಿ ಕಟ್ಟಲಾದ ಸೇತುವೆಗೆ ಹಾಕಲಾಗಿದ್ದ ಅಡಿಪಾಯ ಎತ್ತರವಾಗಿದ್ದ ಕಾರಣ ನೀರು ಸರಾಗವಾಗಿ ಸಮುದ್ರವನ್ನು ಸೇರದೆ ಕೃತಕ ನೆರೆಯ ಹಾವಳಿ ಉಂಟಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಮತ್ತೊಂದು ಭಾಗದಲ್ಲಿ ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಹಾಗೂ PWD ಇಲಾಖೆ ಅಧಿಕಾರಿಗಳನ್ನು ಕರೆಸಿ ಸರ್ವೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗುವಂತಹ ಭರವಸೆಯನ್ನ ಶಾಸಕರು ಕೊಟ್ಟಿದ್ದಾರೆ ಅಂತ ತಹಶೀಲ್ದಾರ್ ಹೇಳಿದ್ದಾರೆ.